ಮಗುವಾಗಿ, ಮಗನಾಗಿ, ಸಹೋದರನಾಗಿ ಅಲ್ಪಾಯುಷ್ಯ 34 ವರ್ಷಗಳ ಬಾಳ ಬದುಕಿನ ಸಾರ್ಥಕ್ಯವನ್ನು ಕಂಡು ವಿಧಿ ನಿಯಮ ಎಂಬಂತೆ ಇದೇ ಮೇ ತಿಂಗಳ 12ನೇ ತಾರೀಕಿನ ಸೋಮವಾರ ಭಗವಂತನ ಪಾದ ಸೇರಿದ ಇಂದು ನಮ್ಮೊಂದಿಗಿಲ್ಲದ ಆದರೆ ಹೆತ್ತಮ್ಮ, ಒಡಹುಟ್ಟಿದ ತಂಗಿ ಹಾಗೂ ಕುಟುಂಬಿಕರು ಮತ್ತು ರಾಜ್ಯದ ಅಸಂಖ್ಯಾತ ಅಭಿಮಾನಿಗಳ ಪಾಲಿಗೆ ಎಂದೆಂದು ಮರೆಯಬಾರದ ಆ ದಿವ್ಯ ಆತ್ಮನೇ ಕೂಡೆ ರಾಕೇಶ್ ಪೂಜಾರಿ. ರಾಕೇಶ್ ಪೂಜಾರಿಯವರ ಶ್ರದ್ಧಾಂಜಲಿ ಸಭೆಗೆ ನಾವು ಬಂದಿದ್ದೇವೆ. ಇಲ್ಲಿ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ನಾವು. ಯಾಕೆ ಅಂತ ಹೇಳಿದ್ರೆ ನಮ್ಮಕ್ಕಿಂತ ಕಿರಿಯ ಕಲಾವಿದರಾಗಿರ್ಬೋದು, ಆದರೂ ಹೆಸರು ತುಂಬ ದೊಡ್ಡ ಹೆಸರನ್ನು ಪಡೆದಿರುವಂಥ ರಾಕೇಶನ್ನ ಮನಸ್ಸಿನಲ್ಲಿ ನೆನೆಸುವಾಗ ತುಂಬ ಏನು ಮಾತಾಡಬೇಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ರಾಕೇಶನ್ನ ಇವಾಗ ನೋಡಿದ್ದಲ್ಲ, ಅವರು ಈ ಫೀಲ್ಡಿಗೆ ಬರುವಾಗದಿಂದ ನನಗೆ ಪರಿಚಯ ಉಂಟು. ನಾನು ಬೆಂಗಳೂರಿಗೆ ಹೋದಾಗ ಕೂಡ ಅವರ ಕಾಮಿಡಿ ಕಿಲಾಡಿಗಳಿಂತ ಕಾರ್ಯಕ್ರಮಗಳಾಗುವಾಗ ನಾನು ಅವರಿಗೆ ವಯಸ್ಸಿನಿಂದ ನಾನು ತುಂಬ ದೊಡ್ಡವ, ಹಾಗಾಗಿ ನಾನು ಅವರನ್ನು ಅವನಿವನು ಅಂತಲೇ ಮಾತಾಡೋದು ಯಾವಾಗ. ಅವರ ಗ್ರೂಪೇ ಇದೆ, ಅವರ ಫ್ರೆಂಡ್ಶಿಪ್ ಅನ್ನು ಕಾಣುವಾಗ ಅವರ ಫ್ರೆಂಡ್ಶಿಪ್ಪು ರಾಕೇಶ್ ಹೋಗಿರ್ಬೋದು, ಆದರೂ ಅವರ ಗೆಳೆಯರಲ್ಲಿ ಆ ಮನಸ್ಸು ಹೋಗಲೇ ಇಲ್ಲ. ಇವಾಗ ಕೂಡ ಅವರ ಮನಸ್ಸಲ್ಲಿ ರಾಕೇಶ್ ಅವರ ಜೊತೆಯಲ್ಲೇ ಇದ್ದಾನೆ ಅಂತ. ಇವಾಗ ಅವರ ಹತ್ರ ಫೋನಲ್ಲಿ ಮಾತಾಡುವಾಗಲೂ ಹೇಳುವುದು ಅಷ್ಟೇ, ರಾಕೇಶಿನ ಜವಾಬ್ದಾರಿ ನಮಗೆ ಬಿದ್ದಿದೆ, ನಾವು ನೋಡ್ಕೊಳ್ಬೇಕಾಗ್ತದೆ. ನಿಜವಾಗ್ಲೂ ಸಂಬಂಧಿಕರು ಇದನ್ನು ಯೋಚನೆ ಮಾಡಬೇಕು. ಆದರೂ ಅವರು ಹೇಳೋದು ನಮ್ಮಿಂದ ಆಗ್ಬೇಕಾದಂಥ ಕೆಲಸವನ್ನು ನಾವು ಮಾಡಲೇಬೇಕು. ಯಾಕಂದರೆ ರಾಕೇಶ್ ಅವರ ಜೊತೆಯಲ್ಲಿರುವಾಗ ಒಡನಾಟ ಹೇಗಿತ್ತು ಅಂತ ಅದರಲ್ಲಿ ನಮಗೆ ತಿಳ್ಕೊಳ್ಳಿಕ್ಕಾಗ್ತದೆ. ಹಾಗಾಗಿ ರಾಕೇಶ್ ಹಾಸ್ಯದಲ್ಲಿ ನನಗಿಂತ ತುಂಬ ಮೀರಿದವ ಅಂತ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಅವನ ವೇಷಭೂಷಣವನ್ನೆಲ್ಲ ನೋಡುವಾಗ ನಾನು ಎಷ್ಟೋ ವೇಷಗಳನ್ನು ಮಾಡಿರಬಹುದು, ಆದರೂ ಒಂದು ಸ್ಟೇಟ್ ಲೆವೆಲ್ ಅಂತ ಹೇಳಿದ್ರೆ ಬೇರೆ, ನಮ್ಮ ಜಿಲ್ಲೆ ಅನ್ನೋದು ಬೇರೆ. ನಮ್ಮ ಜಿಲ್ಲೆಯಲ್ಲಿ ನಾನು ಹೆಸರು ಪಡ್ಕೊಂಡಿರ್ಬೋದು, ಆದರೂ ಸ್ಟೇಟ್ ಲೆವೆಲಲ್ಲಿ ರಾಕೇಶ್ ತುಂಬ ದೊಡ್ಡ ಹೆಸರು ಗಳಿಸಿದವ, ದೊಡ್ಡವರ ಜೊತೆಯಲ್ಲಿ ಒಡನಾಟ ಇದ್ದವ. ಹಾಗಾಗಿ ರಾಕೇಶನ ಬಗ್ಗೆ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅವರು ಇಷ್ಟ ತನಕ ನಮಗೆ ಸಿಕ್ಕದಾಗಲೂ ನಮ್ಮ ಹತ್ರ ಮಾತಾಡುವಾಗ ಒಂದು ತಮಾಷೆಗೋಸ್ಕರ ಆದರೂ ನಮ್ಮನ್ನು ಹೀಯಾಳಿಸಿ ಮಾತನಾಡಿದವ ಅವನಲ್ಲ. ಹಾಗೆ ಅವನ ಬಗ್ಗೆ ನಿಜವಾಗ್ಲೂ ನಾವು ಅಷ್ಟ ದೂರದಿಂದ ಬರಬೇಕಾದ ಕಾರಣ ಏನು ಅಂತ ಕೇಳಿದ್ರೆ ಅವನು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ, ಅವನ ಫ್ಯಾಮಿಲಿ ಮೇಲೆ ಪ್ರೀತಿ ಇರ್ಬೋದು, ಆದ್ರೆ ನಮ್ಮ ಜೊತೆ ನಾವು ಯಾರೂ ಅಲ್ಲ, ನಾವು ಮಂಗಳೂರಿನೊಂದು ಕಲಾವಿದರು ಅಷ್ಟೇ, ಅದನ್ನು ಬಿಟ್ಟರೆ ಏನೂ ಅಲ್ಲ. ಆದರೂ ನಾವು ಸಿಕ್ಕಿದ ತಕ್ಷಣ ಅವನಿಗೆ ಭಕ್ತಿ ಒಮ್ಮೆ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗಲ್ಲ, ಅಷ್ಟು ಪ್ರೀತಿಯ ಭಕ್ತಿ. ಅದಲ್ಲದೆ ನಮ್ಮಿಂದ ಏನಾದರೂ ಕೇಳಲಿಕ್ಕಿದ್ರು ತುಂಬ ಸೌಜನ್ಯದಿಂದ ಕೇಳ್ತಾನೆ, ಹೀಗೆ ಮಾಡಿದ್ರೆ ಹೀಗೆ, ಹಾಗೆ ಮಾಡಿದ್ರೆ ಹೀಗೆ ಅಂತೇಳಿ. ಆವಾಗ ನಮಗೆ ತಿಳಿದದನ್ನು ನಾವು ಹೇಳ್ತೇವೆ. ಅಂತ ಒಬ್ಬ ಕಲಾವಿದ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೂ ಆ ದುಃಖವನ್ನು ಅವರ ಮನೆಯವರಿಗೆ ತುಂಬಲಿಕ್ಕೆ ಆಗ್ತದೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ಪ್ರಪಂಚದಲ್ಲಿ ನಾವು ಒಂದು ತಿಳ್ಕೊಳ್ಬೇಕು, ಈಗ ವಯಸ್ಸಿನ ಮಿತಿ ಇಲ್ಲ. ಹಾಗಾಗಿ ರಾಕೇಶ್ ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ನಮ್ಮ ಮನಸ್ಸಲ್ಲಿ ಸದಾ ಇರಬೇಕು. ಅಲ್ಲದೆ ಅವರ ಮನೆಯವರಿಗೆ ಅದನ್ನು ಒಂದು ಆ ದುಃಖವನ್ನು ಭರಿಸಿಕೊಳ್ಳುವಂತಹ ಆ ಶಕ್ತಿಯನ್ನು ಆ ದೇವರು ಅವರಿಗೆ ಕೊಡಲಿ ಅಂತ ಹೇಳಿ ನಾನು ಬೇರೆ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಮಸ್ಕಾರ ಎಲ್ಲರಿಗೂ. ಅರವಿಂದ್ ಗೌಡ ಹೇಳಿದಾಗೆ ಮಾತಾಡಲಿಕ್ಕೆ ಮಾತೇ ಬರೋದಿಲ್ಲ. ಪ್ರತಿಭೆ ತುಂಬ ಕಲಾವಿದರಲ್ಲಿರ್ಬೋದು, ವ್ಯಕ್ತಿತ್ವ ಮತ್ತು ಪ್ರತಿಭೆ ಇದು ಎರಡು ಎಲ್ಲರಲ್ಲಿ ಇರುವುದಿಲ್ಲ. ಇದು ಎರಡು ಇಟ್ಟುಕೊಂಡು ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನರನ್ನು ಸಂಪಾದಿಸುವಂಥ ತಾಕತ್ತು ಯಾರಲ್ಲಿ ಇರುವುದಿಲ್ಲ. ಈ ತಾಕತ್ತಿದ್ದದ್ದು ಕೆಲವರಲ್ಲಿ ಇರುವಂಥದ್ದು. ಅದರಲ್ಲಿ ರಾಕೇಶ್ ಪೂಜಾರಿ ಒಬ್ಬರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಕಡಿಮೆ ಅವಧಿಯಲ್ಲಿ ಅವರಿಗೆ ಗೊತ್ತಿರುವಂತೆ ಆಗಿದೆ. ನನಗೆ ಇಷ್ಟೇ ಸಮಯ ಅಂತ ಗೊತ್ತಿದ್ದು ಏನೋ ಅವರಿಗೆ. ಎಷ್ಟು ಪಾತ್ರಗಳನ್ನು ಮಾಡಬೇಕು, ಆ ರೀತಿಯ ಎಲ್ಲ ವಿಭಾಗದ ಪಾತ್ರಗಳನ್ನು ಮಾಡಿಕೊಂಡು ಸೈ ಎನಿಸಿಕೊಂಡು ಅತಿ ಹೆಚ್ಚು ಜನರ ಪ್ರೀತಿಯನ್ನು ಗಳಿಸಿಕೊಂಡು ನಮ್ಮಿಂದ ದೂರ ಆಗಿದ್ದಾರೆ. ಮೊನ್ನೆ ಬರಬೇಕಿತ್ತು, ನಾನು ಪ್ರಜ್ನೇಶ್ಗೆ ಒಂದು ಕರೆ ಮಾಡಿದಾಗ ಪ್ರಜ್ನೇಶ್ನ ಧ್ವನಿ ಕೇಳಿ ನನಗೆ ಬರಲಿಕ್ಕೆ ಮನಸ್ಸಾಗಿಲ್ಲ ಇಲ್ಲಿಗೆ. ಇವತ್ತು ರಾಕೇಶ್ ಪೂಜಾರಿ ನಮ್ಮ ಜೊತೆ
ಇಲ್ಲದೇ ಇರ್ಬೋದು. ಆದರೆ ಅವರ ಅಮ್ಮನಿಗೆ ಮತ್ತು ಅವರ ತಂಗಿಗೆ ಹಲವಾರು ರಾಕೇಶ್ನವರ ಕಣ್ಣ ಮುಂದೆ ಇದ್ದಾರೆ. ಅಂದರೆ ರಾಕೇಶ್ನ ಜೊತೆಗಿದ್ದ ಎಲ್ಲ ಸ್ನೇಹಿತರನ್ನು ಅವರು ರಾಕೇಶ್ ಅಂತ ತಿಳ್ಕೊಂಡ್ರೆ ಅವರಿಗೆ ಆ ದುಃಖವನ್ನು ಭರಿಸುವಂಥ ಶಕ್ತಿ ಬರ್ಬೋದಂತ ಹೇಳಿ ನಮಗೆ ಕಾಣ್ತಾ ಇದೆ. ಯಾವಾಗಲೂ ನಮಗೆ ನಮಗೆ ನನ್ನ ಯಾವುದೇ ಪ್ರಾಜೆಕ್ಟಲ್ಲಿ ಅವರು ವರ್ಕ್ ಮಾಡಿಲ್ಲ. ಆದರೆ ಬೆಂಗಳೂರಲ್ಲಿ ಕಾರ್ಯಕ್ರಮ ಆಗುವಾಗಲಿ ಬೇರೆ ಬೇರೆ ಕಡೆ ಮುಂಬೈಯಲ್ಲಾಗಲಿ ಎಲ್ಲ ಕಡೆ ಬಂದು ಸಿಕ್ಕಿದಾಗ ಯಾವಾಗಲಿಗೆ ಕೈ ಬಿಟ್ಟುಕೊಂಡು ಮಾತಾಡಿದ್ರು. ಅವರೆರಡು ಕೈ ಕಟ್ಟಿಕೊಂಡು ಅತಿ ವಿನಯತೆಯಿಂದ ವಿನಮ್ರತೆಯಿಂದ ಗೌರವ ಕೊಟ್ಟವರು ಪ್ರೀತಿಯಿಂದ ಮಾತಾಡೋರು ರಾಕೇಶ್. ತುಂಬ ದುಃಖ ಆಯಿತು. ತುಳು ರಂಗಭೂಮಿಗೆ ತುಳುನಾಡಿಗೆ ದೊಡ್ಡ ನಷ್ಟ ಇದು. ನಾವು ಹೇಳ್ಬೋದು ಸುಲಭದಲ್ಲಿ ಭರಿಸುವಂಥ ಶಕ್ತಿ ದೇವರವರ ಮನೆಯವರಿಗೆ ಕೊಡಲಿ ಅಂತೇಳಿ, ಅಸಾಧ್ಯ ಅದು. ಆದರೆ ಆ ಶಕ್ತಿಯನ್ನು ಭರಿಸಲಿಕ್ಕೆ ಸಾಧ್ಯತೆ ಇರುವುದು ರಾಕೇಶ್ನ ಸುತ್ತ ಇರುವ ದೊಡ್ಡ ಗೆಳೆಯರ ಬಳಗಕ್ಕೆ ಮಾತ್ರ. ಅವರಿಗೆ ಮಾತ್ರ ಅವರ ಮನೆಯವರನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಕೊಡಲಿಕ್ಕೆ ಸಾಧ್ಯತೆ ಇರುವುದು. ಆ ಶಕ್ತಿ ಅವರ ಮನೆಯವರಿಗೆ ಈ ಮೂಲಕ ಸಿಗಲಿ ಅಂತ ಹೇಳ್ತಾ ಅವರ ದಿವ್ಯ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಬಯಸ್ತೇನೆ. ನಮಸ್ಕಾರ. ಈ ಗೊತ್ತುಡು ದಾದ ಪಾತ್ರೆಗಳೊಂದೇ ಗೊತ್ತವ ಖುಷಿ. ಬಹುಶಃ ಒಂದೇ ದಿನ ತುಂಬು ಮೇ 11 ತಾರೀಕಿನಲ್ಲಿ ರಾತ್ರಿಗೆ ನಾನು ನಾಟಕ ಬರ್ತದೆ ಎತ್ತುಪ್ಪನಾಗ 1:30 ಗಂಟೆ ಬರ್ತದು. ನನಗೆ ಫೋನ್ ಬರ್ತದೆ, ರಾಕೇಶ್ ಹಾಸ್ಪಿಟಲ್ಗೆ ಬರೋದಿಲ್ಲ, ಕಾರ್ಕಳ ಹೋದು ಹಾಸ್ಪಿಟಲ್ ತೂದಾಯ್ಬೊಕ್ಕ ಹೆಂಗೆ ದಾದ ಪರಡು ಅವನು ತೂದು ಇನ್ನಿಕ್ಲ ಅವೇ ಮದಪರೆ ಆವಂದಿச்சு. ರಾಕೇಶ್ ಎನ್ನ ತಂಡಗೂ ಬಹುಶಃ 2014 ಎನ್ನ ತಂಡವು ಬರ್ತದೆ. ಒಂದು ವಿಜಯ ಕಾಲೇಜ್ ಕಾಂಪಿಟೇಷನ್ ಆಗಲ್ಲ ಆತು ಮಲ್ಲ ಹುಡುಗಿ ಒಂದು ಈತಿಯೆಲ್ಲ ಸೈಕಂಡು ಒಂದು ಸೈಕಲ್ ಕೊಡೋದು ಬರ್ತದ್ದು. ಒಂದು ಪರ್ಫಾರ್ಮೆನ್ಸ್ ಮಕ್ಕಳು ಏನಾದ್ರು ಜಡ್ಜರ್ ಕೊಡುತ್ತೆ ಆಣಿಯ ರಾಕೇಶ್ ಅಲ್ತದ್ದು ಎನ್ನ ಒಂದು ತಂಡ ಮಾಡ್ತದೆ. ಎನ್ನ ತಂಡಗೂ ಎತ್ತೊಂಬತ್ತೆ ನಾನು ಎನ್ನಟ್ಟು ರಾಕೇಶ್ 5 ವರ್ಷಕ್ಕೆ 5 ವರ್ಷಲ ನಾನು ಹೂ ಪಾತ್ರ ಬರಲ್ಲ. ನಾನು ಏನದಿಲ್ಲ ಅವೆಲ್ಲ ಜಾಸ್ತಿ ನಿರೀಕ್ಷೆ ನೆಟ್ಟೆ ಪಾತ್ರ ಜೀವ ಬರುತ್ತೇನೆ. ರಾಕೇಶ್ 8 ವರ್ಷ ಮುಂಜಾನೆ ಕಟ್ಟೆಗಳು ಕಾಂಪಿಟೇಷನ್ ನಾಟಕ ಮಾಡ್ತಾರಲ್ಲ ಒಂದು 2 ನಾಟಕಗಳ ಉತ್ತಮ ಪೋಷಕ ನಟ ಪ್ರಶಸ್ತಿ ಗೆದ್ದಂದಿನೇ ನಮ್ಮ ರಾಕೇಶ್ ಗೆಡ್ಡೆ ಬುಧರ್ಗೂ ನಂದಿದೆ ಹಂಚಿನಲ್ಪ. ಇನಿ ಒಂದು ಎಡ್ಡೆ ಕನ್ನಡದ ವಾಹಿನಿಗೆ ಹೋದಾಗ ಒಂದು ಕಾಮಿಡಿ ಕಿಲಾಡಿ ವಾಹಿನಿಗೆ ಹೋಯೆ ಅಲ್ಪಲ ಒಂದು ಎಡ್ಡೆ ಉದರ ಮಾಡುತ್ತೆ ಓಲು ಕಾರ್ಯಕ್ರಮ ಮಾಡಲ್ಲ. ರಾಕೇಶ್ ಎನ್ನ ಪ್ರಸನ್ನತೆ ಎನ್ನ ಗುರು ಪನ್ಕೊಂಡಿ ಆ ಗೌರವವನ್ನು ಮಾತಾಡೋಡಿಲ್ಲ ಮಾತಾ ವೇದಿಕೆಲ್ಲ ಹೊಂದಿದ್ದು ಜ್ಞಾನಗ ಎನ್ನ ಕಲಾಬದುಕರು ಒಂದು ಎಡ್ಡೆ ಶಿಷ್ಯನೇ ನಾನು ತಯಾರು ಮಾಡ್ತಾ ಧನ್ಯತಾ ಭಾವ ಎನ್ನಟ್ಟು ಇದೆಲ್ಲ ಜಾಸ್ತಿ ಇಡೀ ಕರ್ನಾಟಕದ ಎಡ್ಡೆ ಕಲಾವಿದನೇ ಇಬ್ಬರು ಕಲೆಯೊಂದ ಮಾಡ್ಕೊಂಡ ಬೇಜಾರು ಅದು ಜಾಸ್ತಿ. ಬಹುಶಃ ರಾಕೇಶ್ ನಮ್ಮ ನಿಜೇದ ನಮ್ಮ ಇಲ್ಲ ನಮ್ಮನೊಟ್ಟಿಗೆ ಉಳ್ಳೆ ಅನ್ನೋದು ನಮ್ಮ ಏನಿಲ್ಲ. ರಾಕೇಶ್ನ ಆ ವ್ಯಕ್ತಿ ಅದಕ್ಕೂ ಅಮ್ಮ ಅದರಲ್ಲಿ ಮಾತೆರೆಗಳ ಆ ದೇವರೇ ಆ ದುಃಖವನ್ನು ತಲೆ ತುಂಬ ಶಕ್ತಿ ನಿಗೊರಡೆ ಮಿತ್ರ ವರ್ಗದಗಳು ಹಂಚನೆ ಪ್ರತಿಯೊಂದು ಏನಪ್ಪ ಇಲ್ಲದರ ಅವರ ಮಾತು ನಾವು ಸೇರಿ ಕೈ ಜೋಡುವ ಆ ರಾಕೇಶಗೆ ಒಂದು ಸದ್ಗತಿಗೆ ದೇವರೇ ಪನ್ನೊಂದು ಈ ಕೊಟ್ಟರು ಮಾತೆಲ್ಲ ಈ ಮಿತ್ರ ಶ್ರದ್ಧಾಂಜಲಿ ನಿರ್ಣಯ ಬೈದ್ದಾರೆ. ಪಂಚಾಯತ್ ರಾಕೇಶ್ನ ಅಭಿಮಾನಿ ದೂರ ಬೆಂಗಳೂರು ಪ್ರತಿ ಬರುವುದು ಮಾತ್ರ ಬೈದ್ದಾರೆ. ಇನಿ ಒಂದು ಪಾತ್ರೆಯನ್ನು ಕೊಡ್ತತ್ತೆ ಅಂಡಲ ನಮ್ಮ ಹೊಂಗಿ ಬಂದು ರಾಕೇಶ್ ಮಾತು ಒಳ್ಳೆ ಇಂಕಲ ಪಾತ್ರೆ ಅವನು ಆಯ್ತು ಬಂದಾಗ ಆಯೇ ಇಂಚಂದು ಬಂದು ಗೊತ್ತಾಗುತ್ತೆ ಬಂದಾಗ ರಾಕೇಶ್ ಆತ ಮುಗ್ದೆ ಬಂದಾಗ ಆತ ಪಾತ್ರೆ ಏಪತ್ತೊಂದಲ್ಲ ಒಂದು ಫೋನ್ ಒಂದು ಮೊಬೈಲ್ ಒಂದು ಒಂದು ಸೆಲೆಬ್ರಿಟಿ ಓಲ್ ಇನ್ನೂ ರಾಕೇಶ್ ಓಲ್ ಪಾತ್ರೆ ಸೆಲೆಬ್ರಿಟಿ ಆ ಮಂಡ್ಯದ ಇಟ್ಕೋತಿ ದುಮ್ಮಿನ ರಾಕೇಶ್ ಅಂಚೆ ಇತ್ತೇನೋದು ಅಂಚಿನ ರಾಕೇಶ್ ನಮ್ಮನೊಟ್ಟು ಇದ್ದ ಮಾತಾಡೋಣ. ರಾಕೇಶ್ ನಮ್ಮನೊಟ್ಟಿಗೂ ಉಳ್ಳೆ ಖಂಡಿತವಾದ ನಮ್ಮೊಂದು ಓದಿದೆ ನಮ್ಮೊಟ್ಟು ಉಳ್ಳೆ ಅಂದರೆ ನಮ್ಮ ಇನ್ನೂ ಅನ್ನೊಂದು ಒಬ್ಬರ ನನ್ನ ಕುಟುಂಬವು ನನ್ನ ಮಿತ್ರವರ್ಗ ಮಾತೆಲ್ಲ ತಡೆಕೊಂಡ ಶಕ್ತಿ ನಾನು ದಯವಿಟ್ಟು ಕೊಡೋಣ ಎಲ್ಲರ ಪಾತ್ರೆ ಮುಗಿತು. ಬೇಜಾರಾಗ್ಬೋದು ಒಳಗ 2017
ಬೇರೆ ಇದರಲ್ಲಿ ಆ್ಯಕ್ಟ್ ಮಾಡಿದ್ರೆ ಇಲ್ಲಿ ಬಾಲದ ಲೆಕ್ಕ ಇರ್ತೇನೆ ಸೆಟ್ ನನಗೂ ಡೌಟ್ 15 ದಿನ ಇರ್ತೇನೆ ನಾನು ಇಡೀ ಸೆಟ್ಟಿನ ತಿಳ್ಕೊಂಡಿದ್ದೆ ಬೆಳೀತು ನನಗ ಬಂದು ಗೊತ್ತು ರಾಯಪಣ್ಣನ ಇಲ್ಲದ ಬಾಲ ತೀರಿದಾಗ ಹೆಚ್ಚು ಲಾಭ ಬಂದು ಹೀಗೆ ಅಪಲ್ತಿ ಬಂದಿತ್ತೆ ಲಾಸ್ಟ್ ಸ್ಟೇಜ್ ಬಂದಿತ್ತೆ ಇಂಚಿನ ಕೇಳ ಒಕ್ಕರಿಗೆ ಬೇಗ ದೆಪ್ಪು ಮಾರಾಯ ನಿನ್ನ ಯಾನ ಬರ್ನಾಗ 17 ದಿಕ್ಕರಾಗ ಮೀಸ ಗಡ್ಡವಲ್ಲ 10 ಜಾಗ ನಿನ್ನ ಏನು ಅಂಚೆಲಿತ್ತು ಓಡ್ ಮಾರ ಈ ಫಸ್ಟ್ ದಿಕ್ಕಲ್ಲಿ ಎಲ್ಲೇ ಬಾಲದಕ್ಕೆ ಇರ್ತದ ಅಂಚೆನಿನಂತೂ ಓಡಿ ಕಾಸು ಮತ್ತೆ ಕೊಡೋದಕ್ಕೆ ನಿನ್ನ ಮುಗಿದಿಜ ಮಾರ ಚರಣ ಮುಗಿಲಿಕ್ಕೆ ದಿಪ್ಪು ಆ ನೆನಪು ಶಕ್ತಿ ಕೊರಡು ಇಲ್ಲದೆ ರಕ್ಷಿತ, ಅಣ್ಣ ನಿಮ್ಮೊಂದಿಗಿಲ್ಲ, ಆದರೆ ಅಣ್ಣನ ನೆನಪು, ಅಣ್ಣನ ಆ ಚಿತ್ರ ನಿಮ್ಮ ಕಣ್ಣಿಂದ ಎಂದೆಂದು ದೂರವಾಗುತ್ತಿಲ್ಲ. ರಕ್ಷಿತ, ದಯವಿಟ್ಟು ವೇದಿಕೆಗೆ ಬಂದು ನಿಮ್ಮ ಅಣ್ಣನ ಭಾವಚಿತ್ರಕ್ಕೆ ಒಂದು ಪರಿಪೂರ್ಣತೆಯನ್ನು ನೀಡಬೇಕಾಗಿ ತಮ್ಮನ್ನ ಭಾವನಾ ಇದೊಂದು ಭಾವನಾತ್ಮಕವಾದ ಸನ್ನಿವೇಶ. ರಾಕೇಶ್ ರವರ ಪ್ರತಿಯೊಂದು ಯಶಸ್ಸಿನ ಹೆಜ್ಜೆಯಲ್ಲೂ ಅವರ ಜೊತೆಗಿದ್ದವರು, ಅವರ ಆತ್ಮೀಯ ಮಿತ್ರ, ಕಾಮಿಡಿ ಕಿಲಾಡಿಯ ಮೂಲಕ ತನ್ನ ಪ್ರತಿಭೆಯನ್ನು ತೋರ್ಪಡಿಸಿದ ಅನೀಶ್ ಇದೀಗ ತನ್ನ ಭಾವನೆಗಳನ್ನು ನುಡಿನಮನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ಸಮಸ್ತ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಬಂದಿರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಯಾವ ಕಾರಣ ಎನ್ನುವಂಥದ್ದು ಗೊತ್ತು. ನಾನು ಯಾವಾಗಲೂ ಎಲ್ಲಾದರೂ ಹೋದಾಗ ತುಂಬ ಪ್ರಿಪೇರ್ಡ್ ಆಗಿ ಯಾವುದೋ ಸ್ಪೀಚ್ ಮಾಡಬೇಕಾದ್ರೆ ಒಂದು ಮಾತನ್ನು ಪ್ರತಿ ಸಲ ಉಲ್ಲೇಖ ಮಾಡ್ತಾ ಇರ್ತೇನೆ. ಈ ಜಗತ್ತಿನಲ್ಲಿ 3 ವರ್ಗದ ಜನರು ಇರ್ತಾರೆ. ಒಂದು ಹುಟ್ಟಿ ಸತ್ತವರು, 2 ಸತ್ತು ಬದುಕಿದವರು, 3 ಬದುಕಿದ್ದು ಸತ್ತವರು ಅಂತ. ಹುಟ್ಟಿ ಸತ್ತವರು ಹುಟ್ಟಿದ್ದಾರೆ, ಸತ್ತಿದ್ದಾರೆ, ಯಾವುದೇ ಸಾಧನೆಗಳಿಲ್ಲ. 2ನೇ ವರ್ಗ ಸತ್ತು ಬದುಕಿದವರು ಅಂತ. ನಾವು ಒಂದಷ್ಟು ಹೆಸರುಗಳನ್ನು ಉಲ್ಲೇಖ ಮಾಡ್ತೇವೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರನ್ನ ಹೇಳ್ತೇವೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರನ್ನ ಹೇಳ್ತಾರೆ, ಅಬ್ದುಲ್ ಕಲಾಂ ಅವರ ಹೆಸರನ್ನ ಹೇಳ್ತೇವೆ. ಇಂಥ ಸಂದರ್ಭದಲ್ಲಿ ಸತ್ತು ಬದುಕಿದವರ ಸಾಲಿಗೆ ನಮ್ಮ ರಾಕಿ ಕೂಡ ಸೇರ್ತಾನೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಅಂದರೆ ಅವರು ಸಾಧನೆ ಮಾಡಿ ಹೋಗಿದ್ದಾನೆ ಅನ್ನೋದು ದೊಡ್ಡ ಹೆಮ್ಮೆ ನನಗೆ. 3ನೇ ವರ್ಗ ಇದೆ, ಬದುಕಿದ್ದು ಸತ್ತವರು ಅಂತ. ಬದುಕಿದ್ದಾರೆ ಆದರೆ ಜೀವನೃತರು, ಯಾವುದೇ ಕೆಲಸಕ್ಕೂ ಉಪಯೋಗ ಇಲ್ಲ ಅಂತ. ಈ 3 ವರ್ಗದಲ್ಲಿ ನಾವೇನಾಗಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕಂತೆ. ಸೊ ಈ ನಿರ್ಧಾರವನ್ನು ಮೋಸ್ಟ್ಲಿ ರಾಕಿ ತುಂಬ ಬೇಗ ಮಾಡಿದ ಅಂತ ನಾನು ಅನ್ಕೋತೇನೆ. ಅರವಿಂದ್ ನಾನು ಮಾತಾಡಿದ್ರು, ವಿಜಯ್ ಸರ್ ಮಾತಾಡಿದ್ರು, ಸೂರ್ಯೋದಯ ಸರ್ ಎಲ್ಲ ಮಾತಾಡಬೇಕಾದ್ರೆ ನಮಗೆ ಪ್ರತಿ ಸಲ ನಾನು ರಾಕಿ ಜೊತೆ ನಮ್ಮ ಗೆಳೆಯರೆಲ್ಲ ಮಾತಾಡಬೇಕಾದ್ರೆ ಅರವಿಂದ ನನಗೆ ನಾವು ಹೋಲಿಸ್ತಾ ಇದ್ವಿ. ಅರವಿಂದ ಅನ್ನುವಂಥ ಒಬ್ಬ ಹಾಸ್ಯ ಕಲಾವಿದರ ಅಥವಾ ಒಂದಷ್ಟು ಕಲಾವಿದರ ಪೀಳಿಗೆಯನ್ನು ಮುಂದುವರಿಸುವಂತಹ ಒಂದು ಅದ್ಭುತ ಕಲಾವಿದ ಅಂತ. ಸೊ ಮುಂದುವರಿಸೋದಕ್ಕೆ ಅವನಿಲ್ಲ, ಬಟ್ ಅವನ ನೆನಪಿದೆ. ಏನು ಹೇಳಬೇಕು ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ, ಬಟ್ ನಮ್ಮ ಜೊತೆ ಇದ್ದಾನೆ. ಮೋಸ್ಟ್ಲಿ ನಮ್ಮ ಸುತ್ತಲೇ ನಿಂತ್ಕೊಂಡು ನೋಡ್ತಾ ಇರ್ಬೋದು, ಈಗಲೂ ನಗ್ತಾ ಇರ್ಬೋದು ನನ್ನ ಪ್ರಕಾರ. ಸೊ ನಗು ಮಾಸಲ್ಲ. ಯಾವಾಗಲೂ ನಾವು ನಿನ್ನೆ ತಾನೇ ನಾನು ಮತ್ತೆ ಒಂದು ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ವಾಟ್ಸಪ್ಪಲ್ಲಿ ರಾಕಿ ಚಾಟ್ಗಳನ್ನು ಓಪನ್ ಮಾಡಿದೆ. ಅವನು ಯಾವಾಗಲೂ ಮೆಸೇಜ್ ಮಾಡೋನಲ್ಲ, ವಾಯ್ಸ್ ಮೆಸೇಜ್ ಕಳಿಸೋನು. ವಾಯ್ಸಲ್ಲಿ ಏನಿರೋದು ಅಂದರೆ ತಮಾಷೆಯಾಗಿ ಬೈಕೊಂಡು ಮಿಮಿಕ್ರಿ ಮಾಡಿಕೊಂಡು ಏನಾದರೂ ಒಂದು ಹೇಳ್ತಾ ಇರೋನು. ನಿನ್ನೆ ಆ ವಾಯ್ಸ್ಗಳನ್ನೆಲ್ಲ ಕೇಳಬೇಕಾದ್ರೆ ನನಗೆ ಅನಿಸ್ತು ಮೋಸ್ಟ್ಲಿ ಇದಾನೆ ಅನಿಸುತ್ತೆ, ಇದು ನಿನ್ನೆ ಕಳಿಸಿದ ಮೆಸೇಜ್ ಅನಿಸುತ್ತೆ ಅಂತ. ಬಟ್ ಹಾಗೆ ಬದುಕೋಣ. ಸೊ ಎಲ್ರಿಗೂ ನಾನು ಹೇಳೋದೊಂದೇ,
ಇರೋದು ಇಷ್ಟೇ ದಿವಸ. ಸೊ ಯಾಕೆ ಸುಮ್ಮನೆ ಜಗಳ, ಕೋಪ, ತಾಪ ಎಲ್ಲ ಅಂತ. ಸೊ ಇಲ್ಲಿರೋರು ಅದೇ ಹೇಳೋದು, ಎಲ್ಲರೂ ತುಂಬ ಪ್ರೀತಿಯಿಂದ ಇರೋಣ, ಇರೋಷ್ಟು ದಿನ ಖುಷಿಯಾಗಿರೋಣ, ಖುಷಿ ಪಡಿಸೋಣ ಅಂತ. ಸೊ ಅವ್ನು ನಗ್ತಾ ಇದ್ದ, ನಗಿಸ್ತಾ ಇದ್ದ, ನಗ್ನಗ್ತಾನೆ ಹೋಗಿದ್ದಾನೆ. ಸೊ ನಾವು ಕೂಡ ನಗ್ತಾ ಇರೋಣ, ನಗಿಸ್ತಾ ಇರೋಣ, ನಗ್ನಗ್ತಾನೆ ಹೋಗೋಣ ಅಂತ. ಸೊ ಮೊನ್ನೆ ನಾನು ಒಂದು ಎಲ್ಲೋ ಓದಿದ್ದೆ ನಾನು, ಮೊದಲೆಲ್ಲ ವಯಸ್ಸು 100 ಇತ್ತು, ಆದರೆ ಆಸ್ಪತ್ರೆಗಳಿರಲಿಲ್ಲ. ಆದರೆ ಈಗ 100 ಆಸ್ಪತ್ರೆಗಳಿದ್ದಾವೆ, ವಯಸ್ಸೇ ಇಲ್ಲ, ಆಯಸ್ಸೇ ಇಲ್ಲ. ಸೊ ಈ ಒಂದು ವ್ಯತ್ಯಾಸದಲ್ಲಿ ನಾವು ಹೇಗೆ ಬದುಕಬೇಕು ಅಂತ. ಸೊ ಇಲ್ಲಿರೋ ಎಲ್ಲರಿಗೂ ಕೂಡ ಒಂದೇ ಕೇಳ್ಕೊಳ್ಳೋದು, ತುಂಬ ಪ್ರೀತಿಯಿಂದ ಇರೋಣ, ಯಾರ ಮೇಲೂ ದ್ವೇಷ ಬೇಡ, ಜಗಳ ಬೇಡ, ರಾಖಿ ಹಾಗೆ ನಗ್ನಗ್ತ ಬದುಕೋಣ. ಥ್ಯಾಂಕ್ಸ್. ಅಮ್ಮಡ ಕಂಗಟ್ಟೆ ಸಾರಿ ರೇವಣ್ಣ ನೋಡಿ ನಮ್ಮ ಎರಡು ಬರ್ತದೆ ದೇವರಿಗೆ ನೀವು ಮನಸ್ಸದ ಬೇಗ ಕಮ್ಮಲ್ ಪಡೋದು ಏನೊಂದಿಲ್ಲ ಗೊತ್ತುಂಟು ಜಾಸ್ತಿ ಅವನೊಂದು ಸಾರಿ. ಮನುಷ್ಯಗೆ ಮೂಜಿತರದ ಸಾವುಂದಿಗೆ ಒಂಜಿ ಬಾಲ್ಯ ಹೃದಯ ಬುಕ್ಕ ಆ ಬಾಲ್ಯಗೆ ಫಸ್ಟ್ ಟೈಮ್ ಯಾನೆಲ್ಲ ಸೈ ಅಂತ ಗೊತ್ತಾಗ್ತೇನೆ ಫಸ್ಟ್ ಸಾವುಗೆ ಎರಡನೇದಾದ್ರು ಅಂದು ಈ ದೇವನ ಮೃದು ಆತ್ಮ ಬಿತ್ತುಕೊಪ್ಪಿನಲ್ಲಿ ಅವ್ರ ಎರಡನೇದ ಸಾವು. ಮೂಜಿನದ ಸಾವು ಓಲ್ ಪಟ್ಟ ನಮ್ಮ ಬದುಕದ ಒಂದು ವಲಯ, ನಮ್ಮ ಬದುಕದ ಸಮಾಜ, ಅವರು ನಮ್ಮ ಪುದದ ಸೈತನಲ್ಲಿ ನಮ್ಮ ನಿಜವಾದ ಸಾವು ಉಂಟು. ಆ ಲೆಕ್ಕ ನಮ್ಮ ತುಕ್ಕಮಂತ್ರಿನ ರಾಕೇಶ್ ದೇವನ ಸಾವಿಚ್ಚಿ ಇನ್ನು ಮಾತ್ರ ರಾಕೇಶ್ವರ ಸಾಧನೆ ನನಗೆ ಕೇಂದ್ರ ಗೊತ್ತುಜ್ಜಿ ಜ್ಞಾನಪ್ಪಂದು ರಾಕೇಶ್ವರ ಸಾಧನೆ ಜಾಸ್ತಿ ಅಂದ್ರೆ ರಾಕೇಶ್ವರ ನೆನಪು. ರಾಕೇಶ್ವರ ಸಾಧನೆ ಹೆಚ್ಚಿನ ಕೇಂದ್ರದ್ದು ಬಹುಶಃ ಪೋಯಿನ ದಿನ ಕರ್ನಾಟಕದ ಸಾವಿರ ಜನ ಕಣ್ಣಿನ ನೀರು ತರ್ಪತ್ತಿರ ಅವು ರಾಕೇಶ್ವರ ಸಾವು. ಸಾಧಾರಣವಾದ ಏತಮಲ್ಲ ಕೋಟ್ಯಾಧಿಪತಿಗಳು ಸಾಧ್ಯ ಜನರು ರಾಕೇಶ್ ಕೂಡ ಪುಟದ ಬಲ್ಲೆ ಒಂದು ಪಣ್ಣನ ಎಲ್ಲ ಸ್ವಾರ್ಥ ಅಪರಾಧ ದಯಪಂಡ ಎರಡು ಎಂಟರ್ಟೈನ್ಮೆಂಟ್ ಬಲ್ಲೆ ಎರಡು ಖುಷಿ ತೀರ ಬಲ್ಲೆ ಎಂದು ಬಡ್ಚಿ ಸೋಮವಾರದಲ್ಲಿ ಹೋದಾಗ ಬಹುಶಃ ಹಿಂದೂ ಪದ್ಧತಿ ಧ್ಯಾನಿಕೆಯ ಪ್ರಕಾರ ಸೀದಾ ಸ್ವರ್ಗವೇ ಹೌದಾ ಕಾಣೆ ಕಾಣೆ ಬ್ರಹ್ಮ ಮುಹೂರ್ತ ಹೊರತಲು ಹೋಗ್ತಾರೆ ಇದೆ ಸಂಪೂರ್ಣವಾದರೆ ಮೋಕ್ಷ ದಿಕ್ಕಡೆ ನೊಟ್ಟಿ ಕೆಲಸ ವ್ಯಾಪಾರ ಅಂತಾರೆ. ಪೃಥ್ವಿ ಎಂಬ ಸಿನಿಮಾ ಬರವಣಿಗೆ ಕೆಲಸ ಐದು ಆರೆ ಈ ಪಾತ್ರನು ರಾಕೇಶ್ ಮಲ್ಪರೆ ಪೃಥ್ವಿ ಬಂದಿದ್ದೇವೆ. ಆ ಪಾತ್ರವು ಬರನೆಗ ಕೋಪಿನದ ದೊನ್ನಲ್ಲ ಎಂಚಿನ ಒಂದು ಆಡ್ ಮಲ್ಪನಾಗ ರಾಕೇಶ್ ಎನ್ನದು ಮಸ್ತ್ ತಿಳಿದುಕೊಂಡು ಮನದಾಗಿ ಕಾಂಡೆ ನೀವು ಸಿಂಜ ಆನಿ ಬರಂದನಿಗೆ ಇಂಕ್ ಮಸ್ತ್ ಬೇಜಾರಿತ್ತು ಕೆಲಸದ ಅನಿವಾರ್ಯತೆ ಬರ್ರೆ ಆದಿಸಿ ಆಂಡ ಇಂಕ್ ಇತ್ಯಾಪಣ ಬರಂದೆ ಬಂದ ಬಾರಿ ಮೇಲೆ ಎಡ್ಡೆ ಬೇಲೆ ಅನ್ನೋದು ದಯಪಂಡ ರಾಕೇಶ್ ದೂತಿನ ಒಂದೇ ಎಕ್ಸ್ಪ್ರೆಷನ್ ತಿಲಿಕೆ ಮಾತ್ರ ಬಾಲದ ತಿಲಿಕೆ ಮಾತ್ರ ಬಹುಶಃ ನಾನು ದೂತ್ಕೊಂಡೆ ಈಗ ತೆಲಿಕೆನ ಮೊನ್ನೆ ಮರತದ್ದು ಹೋದಾಗ ಈಗ ಮರಪೇರಿ ಇಚ್ಚಿ ರಾಕೇಶ್ ವಿಷಯ ಫಲ ಒಟ್ಟು ಕೆಲಸ ರಾಜ್ ಬ್ರದರ್ ಸಾರಿ ಇಡೀ ಘಟನೆ ಮುಡಿದುಕೊಂಡಾಗ ಆಯ್ತು ಫೋಟೋ ಕೊಂಚ ಬೇರೆ ಆಡಿಯೋ ಪಾಡ್ದಾದ್ರೆ ಕೊಂಚ ಕಡಬಿಡ್ತಿದ್ದೆ ಅನೀಶ್ ಮಲ್ಲಾಗ ಎಂಚಿನೆತ್ತದಲ್ಲ ಅವ್ರನ್ನ ಆಡಿಯೋ ಚಾಟ್ ಅನ್ನ ಟೆಕ್ಸ್ಟ್ ಇರ್ತದೆ ಜಾಸ್ತಿ ಆಯ್ತು ಕೊಂಚ ತಿರುತ್ತದ ಆಡಿಯೋ ಕಡಬಿಡ್ತಿದ್ದೇವೆ ಪದೇ ಪದೇ ಸತಿ ಒಡ್ಲಾಗ ಬಹುಶಃ ಇಡೀ ಕರ್ನಾಟಕ ತೂದು ತಿರುತ್ತದೆ ನಮ್ಮ ದುರಂತ ಮೂಲ ಇತ್ತನಾಗಲ್ಲ ಈ ನವೇನು ತೂದು ನಮ್ಮ ಕಣ್ಣು ನಿರ್ಜಪಡೋದಿಲ್ಲ ಅವ್ರು ರಾಕೇಶ್ವರ ಸಾಧನೆ ಅಂತ ಅವನಿಗೆ ಹೆಚ್ಚಿನ ಒಡನಾಟ ಇದ್ದಿಂದಲ್ಲ ಇದು ದಾದ ಒಂದೇ ಟೈಮ್ ಇತ್ತ ಒಟ್ಟಿಗೆ ಅದು ದಾದ ಪಾತಿರದ ಈ ಕಲಾವಿದನ ಬಂದ ಗೊತ್ತಿದ್ದೆ ನಾನು ಆರ್ಟಿಸ್ಟ್ನ ಬಂದ ಗೊತ್ತಿದ್ದೆ ನಾನು ಪ್ರತಿಯೊಂದು ಕ್ಲಾಸ್ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಏನೋ ಒಂದು ಇದ್ದಿಷ್ಟು ಆದ್ರೆ ಫೋನ್ ಮಾಡ್ತದಕ್ಕೆ ಏನಾದ್ರು ದಾಲ ಆಗ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ದಾಲ ಆಯ್ತಾ ರಿಟರ್ನ್ ದಾಲ ಏನಂತ ಅದನ್ನ ಕೆಲಸ ಬಿಸಿ ಇರ್ತಿಲ್ಲ ನಮ್ಮ ರೀಸೆಂಟ್ಲಿ ಮಿಡಲ್ ಕ್ಲಾಸ್ ಸಿನಿಮಾ ರಿಲೀಸ್ ಆಗಿಲ್ಲ ಆದ್ರೆ ಅವ್ರನ್ನ ಕಾಂತಾರ ಸಿನಿಮಾ ಶೂಟ್ ಮುಗಿತಿದ್ವಿ ರಾತ್ರಿ ನಿದ್ರೆ ಇಚ್ಚಿ ಕಾಣೆ ಬರ್ತದೆ ಜಟ್ಟಿನ ಖಾಲಿ ಇದೊಂದು ಸ್ಟೋರಿ ಉಡುಪಿ ಬರೋದಿಲ್ಲ ಅಂತ ಬಂದಾಗ ಯಾನ್ ಉಡುಪಿಡುಲ್ಲ ಏನಂದ ಹೆಲ್ಪ್ ಆಗಿಲ್ಲ ಯಾನ್ ಬರ್ತಾ ಬಂದಿದೆ ಅಲ್ಲಿ ನಿದ್ರೆ ಜೊತೆಗೆ ಜಪ್ಪಲ ಬರೀತಿ ಯಾನ್ ಉಲ್ಲ ಬಂದಿದೆ ನಮ್ಮೊಟ್ಟಿಗೆ ಇಡೀ ದಿನ ಇತ್ತಿನ ಆಗ ಅದನ್ನ ಆಕ್ಟಿವ್ನೆಸ್ ತೂನಗ
ಇಡೀ ರಾತ್ರಿ ಜೀವಿಸಿದ್ವ ನಮ್ಮೊಟ್ಟಿಗೆ ಹೆಚ್ಚು ಇದು ಆಕ್ಟಿವ್ ಆದಲ್ಲೇ ಬಂತು ಒಂದು ಆಶ್ಚರ್ಯ ಬಂದಿತ್ತು ಸುಮ್ಮನೆ ಮಾಡಿಲ್ಲ ಕಾಣೆ ನಮ್ಮೊಂದು ಒಟ್ಟಿಗೆ ಸಿನಿಮಾ ಬಂತು ನಂಚಿನ ಪಾತ್ರ ಇರ್ತ ರಾಕೇಶ್ ಗೆಡ್ಡೆ ಅದು ಉಳಿತು ಶೋಭನಿ ರೂಲ್ ಕ್ರಿಯೇಟ್ ಮಾಡಲಿದ್ದಾರೆ ದುರಂತ ಬಂಡ ಒಟ್ಟಿಗೆ ವರ್ಕ್ ಮಾಡ್ತಾರೆ ನನಗೆ ದಿಕ್ಕಿ ಜತ ಬಂತು ನೆಚ್ಚಿನ ಬೇಜಾರು ಆ ಬೇಜಾರೊಟ್ಟಿಗೆ ನಾನು ಭಾರತದ ಮೇಲೆ ಎಲ್ಲ ಆ ವೇಪರ್ನ ನಿಜ ಆಪೋಷಣೆ ಕಾಣೋದಾದ ರಾಹುಲ್ ಸೋಲ್ ಪಾತ್ರ ಬಂದಿದೆ ನಿದ್ರೆ ಜರುಪುನಲ್ಲ ಲಗದ ಬತ್ತೇನು ಇಡೀ ರಾತ್ರಿ ಜಯದಿತ್ತಲ್ಲ ಬತ್ತೇನು ಆ ವ್ಯಕ್ತಿ ಅಂಚೆದ ಐ ಒಂಜಿ ಎಂಗುಲಿ ಫ್ರೆಂಡ್ಸ್ ನೋಡ್ರಲ್ಲ ಎಂಗಲಿಲ್ಲ ಎಂಗಲ ಅಪ್ಪ ಅಮ್ಮನ ಕಳ್ಳ ಎಂಗ್ಲೆಂಡ್ ಜಾಸ್ತಿ ಮೋಕೆ ರಾಕಿ ಆ ಇಲ್ಲ ಬತ್ತೇನ ಅಂಡ್ ಆ ಫಾರ್ಮಾಲಿಟೀಸ್ ಆಫ್ ದಾಲಚ್ ಎಂಗ್ಲೆಂಡ್ ಜಾಸ್ತಿ ಕ್ಲೋಸ್ ಇಲ್ಲದ ಕಂಡ ಆಯ್ತು ನೀ ಗುಲ್ತುದು ಮರಪುನ ವ್ಯಕ್ತಿ ಹತ್ರ ರಾಕಿ ಪ್ರತಿ ಹೆಜ್ಜೆಗೆ ನೆನಪು ಒಂದು ಸ್ಫೂರ್ತಿ ಆದದ್ದು ರಾಕಿ ಮರಪರ ಸಾಧ್ಯನೇ ಇದೆ ಹೆಜ್ಜೆ ಬಂದು ಎನ್ನುನೇ ಇತ್ತಲ್ಲ ಮೆಸೇಜಸ್ ಉಂಡು ವಾಯ್ಸ್ ಮೆಸೇಜಸ್ ಉಂಡು ಪ್ರತಿಯೊಂದು ವ್ಯಕ್ತಿಗಳು ಸಪರೇಟ್ ಆದ ಬೇರೆ ಭಾವನೆ ಪ್ರತಿ ಒರಿಯಾಡ ಒಂದು ಸಂಬಂಧ ಒರಿಪವನ ಉಳಪವನ ಸುಲಭ ಒರಿಪವನ ಬಂದ ಪ್ರತಿ ಒರಿಯಾಡದ ರಿಲೇಶನ್ಶಿಪ್ ಎನ್ನ ಇಲ್ಲದಾಗಲ ಅದಪ್ಪಾಡು ನಮ್ಮ ಫ್ರೆಂಡ್ಸ್ ಗ್ರೂಪ್ ಅದಪ್ಪಾಡು ಪ್ರತಿ ಏರೆಗ್ಲ ಬೇಜಾರ್ ಮಲ್ ಬಂದೆ ಒಂದು ಚೂರೆ ಆಟಿಟ್ಯೂಡ್ ಜಾಂದೆ ಅವು ಸಮರ್ಪಣಾ ಭಾವದ ರೀತಿ ಬದುಕಿದ್ದು ತೋಜಾನೆ ಹಾಕಿ ಎಂಗ್ಲಿಗಿರ್ತೆ ನೆನಪು ಅನ್ಕೊಂಡ್ಲ ನನ್ನ ಮಾತರಿಗೆ ಸ್ಫೂರ್ತಿ ಎಂಗ್ಲಿಗೆ ಆ ಇಚ್ಛೆ ಪಡೆದು ಅವು ಎಲ್ಲರೇ ಕನ ಮನಸ್ಸೆಲ್ಲ ಸಾಧ್ಯ ಇದ್ದಿ ಕಡಮುಟ್ಟಲ್ಲಿ ಎಂಗ್ಲಿಗೆ ಸ್ಫೂರ್ತಿ ಅದು ಬೆಂಗಳೂಟಿಗೂ ಇತ್ತಲೆ ಎಂಗ್ಲಿಗೆ ಇನ್ನೊಂದು ಮುಂದೆ ಆ ಇತ್ತಲೆ ಶೂಟಿಂಗ್ ಉಲ್ಲೇ ತುಂಬಾ ವಿಡಿಯೋ ಕಾಲ್ ಕೂಡ ಬಂದಿತ್ತ ಭಾರತದಿಂದ ಇತ್ತಲೆ ಶೂಟಿಂಗ್ ಉಲ್ಲೇ ಅಂಚನೆ ಆಬು ಚನೆ ಮುಂಡು ಅಂಚನೆ ಬೈದಿನ ಮಾತರೆಗಳ ನಮಸ್ಕಾರ ನಮ್ಮ ರಾಕಿನ ಮಿತಿ ಗೌರವದಿದ್ದು ಪ್ರೀತಿದಿದ್ದು ಮಾತೆಲ್ಲ ಬೇಜಾರು ಸುರುಕಾದ್ರೆ ನಮಸ್ಕಾರ ಅಂಚನೆ ನಾಯಿ ಕೂಡ ಇಲ್ಲಿ ಪೋಸ್ಟ್ ಕೂಡ ಬಂದಿದ್ದಾಗಲ ಫ್ಯಾಮಿಲಿಗೆ ಹೆಲ್ಪ್ ಆಗ್ಲಿಕ್ಕ ಎಲ್ಲ ಸಹಾಯ ಮಾಡ್ಲಿಕ್ಕೆ ಕಾಣೋದು ಮಸ್ತ್ ರೀತಿ ರೆಸ್ಪಾನ್ಸ್ ಮಾಡ್ತಿದ್ದು ಎಟ್ ಅಮೌಂಟ್ ಕರೆಕ್ಟ್ ಆಗಿರ್ತದೆ ಐಕಲ ನಮ್ಮ ಕುಟುಂಬದ ಪರವಾದ ನನ್ನ ಮಾತೆಲ್ಲ ಸ್ನೇಹಿತರ ಪರವಾದ ಮಾತುಗಳಿಡಬೇಕು ಕರ್ನಾಟಕದ ಮೂಲೆ ಇಡಬೇಕು ನನ್ನ ನೆಕ್ಸ್ಟ್ ಕೊರಪೆಲ್ಲ ಅಂತ ಹೇಳಿ ಧನ್ಯವಾದ ಈ ಸಮಯ ಮಾತೆಲ್ಲ ದುಡ್ಕೊಡೋದು ಜಾಸ್ತಿ ಪಾತ್ರ ಹೆಂಗೆ ಪಾತ್ರ ಬೆಸ್ಟ್ ಅಣ್ಣೆ ಬಿಸ್ನೆಸ್ ಬೆಸ್ಟ್ ಅಣ್ಣೆ ರೀತಿ ಬೆಸ್ಟ್ ಸ್ನೇಹಿತೆ ಜನ ಪರ್ಫೆಕ್ಟ್ ಗೈಡರ್ ಲೈಫ್ ಕರಿನಾಜು ವರ್ಷದ ಒಂಜಿ ದಿನದ ದೂರ ಆತನ ಗೊತ್ತಿದೆ ತಿಕ್ಕಿ ಬೊಕ್ಕ ದೂರ ಆತನ ವಿಷಯ ಎನ್ನಕ್ಕೆ ಬಿಟ್ಟಾಡ ಕಣ್ಣಾರ ತೂತನಲ್ಲಿ ಇದ್ದಿ ಕೇಂದ್ರದಲ್ಲಿ ಇದ್ದಿ ಈ ಒಂದು ಸಮಯದ ಇಚ್ಛೆ ಬಂತು ನಾವು ಮಲ್ಲ ವಿಷಯ ಅವೇ ಮಲ್ಲ ದುಃಖ ಇತ್ನಾಪಕ ಪ್ರತಿ ಕ್ಷಣದ ಖುಷಿ ಕೊಡುವಂತೆ ಇಜ್ಜದಿನ ಪ್ರತಿ ಕ್ಷಣದ ಬೇನ ಉಂಟು നിങ്ങൾ മാത്രമല്ല വലിയ സാധ്യത പോകുന്നാകിൽ മസ്റ്റാറുള്ളത് എന്നല്ല കനാനിട്ടില്ല എങ്ങനെ നാല് സ്റ്റെപ്പ് മിത്തിത്തെ ಬೇಗ ರೀಚ್ ಔಟ್ ಮಾಡಿ ಮಾತಲ್ಲ ಮಾತಲ್ಲ ಡಿಸೈಡ್ ಮಾಡಿದ ನಮ್ಮ ಮಲ್ಪನ ಬೇರೆ ಪ್ರತಿ ಕ್ಷಣದ ಒಟ್ಟೊಟ್ಟಿಗೆ ಏರ್ಪಾಡು ಅಮ್ಮ ಅವರ ವಿದ್ಯೆಯವಳು ಕುಟುಂಬದೊಟ್ಟಿಗೆ ಕ್ಲಿಪ್ ಅಂದ್ರೆ ಒಕ್ಕಡೆ ನೈಕದ ಹೊತ್ತದು ಪದೇ ಪಂಪನ ಎಂಗ್ಲಿಗೆ ಬೇಜಾರು ಬಟ್ ಎಂಗ್ಲಿ ಮನಸ್ಫೂರ್ತಿ ಅದಿತ್ತು ಅಂಚಿನ ವ್ಯಕ್ತಿ ಲೈಫ್ ತಿಕ್ಕುನದ ಬೊಳಿಚಿ ಬಂಗಾಪನ ಬಾರಿ ಎನ್ನ ಫ್ಯಾಮಿಲಿ ಜಾಸ್ತಿ ಅಟ್ಯಾಚ್ ಎನ್ನ ಫ್ಯಾಮಿಲಿ ರೆಗ್ಯುಲರ್ ಅಟ್ಯಾಚ್ ಮುಲಿನ ಪ್ರತಿಯೊಬ್ಬರಿಗೆಲ್ಲ ಅಟ್ಯಾಚ್ ಆಗುತ್ತೆ ಮೊದಲ ವಿಷಯ ಪಂಡ ಎಲ್ಲ ಬದುಕು ಮಸ್ತ್ ಎಡೆ ವ್ಯಕ್ತಿ ಪರಿಚಯ ನಮ್ಮ ಮನೆಯ
फ्रेंडशिप फ्रेंड्स ना क्लादी पड़ विक्केना ना क्लादी पड़ बैंगलोर कोनागलाते हैं यार जीरो टू बैंगलोर పోతు नहीं बट ఎన్నటిగా బల అయితే రాకి మరి అయితే ಹಣ ಆತ್ಮವು ಶಾಂತಿ ಹೊರಪಣದು ಕೇಳೋದಿಲ್ಲ ಧನ್ಯವಾದ ಕೃತಜ್ಞತೆಗಳು. ಅಪಾರ ಸಂಖ್ಯೆಯಲ್ಲಿ ಸ್ನೇಹಿತರನ್ನ ಅಭಿಮಾನಿ ವರ್ಗವನ್ನ ತನ್ನದಾಗಿಸಿಕೊಂಡ ರಾಕೇಶ್ ಅವರ ಸ್ನೇಹಿತ ವರ್ಗದ ಮುಂದಿನ ಆಶಯ ಹೂಡೆ ಜಂಕ್ಷನ್ನಲ್ಲಿ ರಾಜೇಶ್ ಅವರ ಪುತ್ಥಳಿಯ ನಿರ್ಮಾಣವನ್ನು ಮಾಡಬೇಕು, ನಿತ್ಯವೂ ನಮ್ಮ ಕಣ್ಣೆದುರು ರಾಕೇಶ್ ಅವರನ್ನ ಕಾಣುವಂತಾಗಬೇಕು ಎನ್ನುವ ಆಶಯ ಅವರ ಸ್ನೇಹಿತ ವರ್ಗದ್ದು. ಭಾವನಾ ಜೀವಿ ಬಂಧುಗಳೇ, ರಾಕೇಶ್ ಅವರ ಹೃದಯಾಘಾತದ ಗಳಿಗೆಯಿಂದ ಹಿಡಿದು ಅವರ ಮರಣ, ಅಂತಿಮ ಸಂಸ್ಕಾರ, ಈ ಸಂದರ್ಭದಲ್ಲಿ ಪಾಲ್ಗೊಂಡು ಸಾಂತ್ವನದ ನುಡಿಗಳೊಂದಿಗೆ ಧೈರ್ಯ ತುಂಬಿದ ಅವರ ಅಪರ ಅಭಿಮಾನಿ ಬಳಗಕ್ಕೆ ಹಾಗೂ ಮಾಡಬೇಕಾದ ವಿಧಿವಿಧಾನಗಳನ್ನು ವಿಧಿವಂತಾಗಿ ನೆರವೇರಿಸಿಕೊಟ್ಟ ಗುರಿಕಾರರಿಗೆ, ಹಿರಿಯರಿಗೆ ಹಾಗೂ ಇಂದಿನ ಈ ಶ್ರದ್ಧಾಂಜಲಿ ಸಭೆ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರುವ ಅವರ ಆತ್ಮೀಯ ಸನ್ಮಿತ್ರರಿಗೆ ಹಾಗೂ ಪಾಲ್ಗೊಂಡ ಸರ್ವರಿಗೂ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ, ಬಂಧುಗಳೇ, ಅಳಿದ ಕಾಯಕ್ಕೆ ಉಳಿದ ನಾವು ಏನನ್ನೂ ಮಾಡಲಾಗದ ಈ ಹೊತ್ತಿನಲ್ಲಿ ನಮ್ಮ ನಗರಿದ ರಾಕೇಶ್ ಅವರ ಅಗರ್ವಿಕೆಯ ಬೇನೆ ಬೇಸರಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಅವರ ತಾಯಿ, ಸಹೋದರಿ ಮತ್ತು ಕುಟುಂಬಿಕರಿಗೆ ಬರಲಿ. ಅಗಲಿದ ಅವರ ಆತ್ಮಕ್ಕೆ ಚಿರಶಾಂತಿ ನೆಮ್ಮದಿ ಸಿಗಲಿ ಎಂಬ ಭಾವನೆಯೊಂದಿಗೆ 1 ನಿಮಿಷದ ಮೌನ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟು ಬಳಿಕ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಅರ್ಪಿಸಿ ಇಂದು ಆಯೋಜನೆ ಮಾಡಿದ ಮಿತ್ರ ಭೋಜನ ಕೂಟದಲ್ಲೂ ತಾವೆಲ್ಲ ಸಹಭಾಗಿಗಳಾಗಬೇಕಾಗಿ ಕೋರಿಕೆ. ಇದೀಗ ಮೌನ ಪ್ರಾರ್ಥನೆ. ಹರಿವು ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮಿತ್ರ